ಕನ್ನಡ PMC ವಾಹಿನಿ ವೀಕ್ಷಕರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ, ನಿಮ್ಮ ಈ ಒಂದು PMC ಕನ್ನಡ ವಾಹಿನಿಯಲ್ಲಿ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಪ್ರಯುಕ್ತವಾಗಿ ವಿಶೇಷವಾದಂತಹ ಬಸವ ಸಪ್ತಾಹ ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಣೆ ಮಾಡ್ತಾ ಇದ್ದೀರಾ. ಈ ಒಂದು 3ನೇ ದಿನದ ಬಸವ ಸಪ್ತಾಹ ಕಾರ್ಯಕ್ರಮಕ್ಕೆ ಸಮಸ್ತ PMC ಕನ್ನಡ ವೀಕ್ಷಕರಿಗೆ ಹೃದಯಪೂರ್ವಕವಾದಂತಹ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಈ ಒಂದು 3ನೇ ದಿನದ ಕಾರ್ಯಕ್ರಮವನ್ನು ಶ್ರೀಮತಿ ಮಂಗಳ ಹೆಗಡೆ ಮೇಡಮ್ನವರ ಒಂದು ವಚನ ಗಾಯನದೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲ PMC ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಮಂಗಳ ಹೆಗಡೆ ಮಾಡುವ ಸಪ್ರೇಮ ವಂದನೆಗಳು. ಮೊದಲಿಗೆ ನಮ್ಮ ಪೂಜ್ಯ ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿ ಇವರ ಚರಣಾರವಿಂದಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಪತ್ರಿಜಿ ಇವರ ಚರಣಾರವಿಂದಗಳಿಗೆ ವಂದಿಸುತ್ತಾ, ಜಗಜ್ಯೋತಿ ಬಸವಣ್ಣನವರು ಇವರ ಚರಣಾರವಿಂದಗಳಿಗೆ ವಂದಿಸುತ್ತಾ, ಇಂದು ನಾನು ಹಾಡ್ತಿರೋಂತಹ ಒಂದು ವಚನ, ದಯವಿಲ್ಲದ ಧರ್ಮವು ಅದಾವುದಯ್ಯ. ಅದ್ಭುತವಾದಂತಹ ವಚನ. ನಮ್ಮ ಪತ್ರಿಜಿಯವರ ಮಹಾಸಂಕಲ್ಪಗಳಲ್ಲಿ ಸಸ್ಯಾಹಾರ ಜಗತ್ತು ಎನ್ನುವಂತಹ ಒಂದು ಮಹಾಸಂಕಲ್ಪಕ್ಕೆ ಹೊಂದಿಕೆಯಾಗುವಂತಹ ವಚನ, ಸ್ಫೂರ್ತಿಯನ್ನು ನೀಡುವಂತಹ ವಚನ ಆಗಿದೆ ಮೇಡಮ್. ಹೌದು. ದಯವಿಲ್ಲದ ಧರ್ಮವು ಯಾವುದಯ್ಯ, ದಯವಿಲ್ಲದ ಧರ್ಮವು ಅದಾವುದಯ್ಯ, ದಯವಿಲ್ಲದ ಧರ್ಮವು ಯಾವುದಯ್ಯ. ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲದಕ್ಕೂ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲೂ, ದಯವಿಲ್ಲದ ಧರ್ಮವು ಅದಾವುದಯ್ಯ, ದಯವಿಲ್ಲದ ಧರ್ಮವು ಯಾವುದಯ್ಯ. ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲೂ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲೂ, ದಯವಿಲ್ಲದ ಧರ್ಮವು ಯಾವುದಯ್ಯ, ದಯವಿಲ್ಲದ ಧರ್ಮವು. ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಮ ನಂತಲ್ಲದೊಲ್ಲನಯ್ಯ, ಕೂಡಲ ಸಂಗಮ ನಂತಲ್ಲದೊಲ್ಲನಯ್ಯ, ದಯ
ಧರ್ಮವು ಅದಾವುದಯ್ಯ ದಯವಿಲ್ಲದ ಧರ್ಮವು ಯಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲದಕ್ಕೂ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲೂ ದಯವಿಲ್ಲದ ಧರ್ಮವು ಅದಾವುದಯ್ಯ ದಯವೇ ಧರ್ಮದ ಮೂಲವಯ್ಯ ದಯವೇ ಧರ್ಮದ ಮೂಲವಯ್ಯ ದಯವೇ ಧರ್ಮದ ಮೂಲವಯ್ಯ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ನಂತಲ್ಲದೊಲ್ಲನಯ್ಯ ಕೂಡಲ ಸಂಗಮ ನಂತಲ್ಲದೊಲ್ಲನಯ್ಯ ದಯವಿಲ್ಲದ ಧರ್ಮವು ಯಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲೂ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲೂ ದಯವಿಲ್ಲದ ಧರ್ಮ ದಯವಿಲ್ಲದ ಧರ್ಮ ದಯವಿಲ್ಲದ ಧರ್ಮವು ಅದಾವುದಯ್ಯ. ಅದ್ಭುತವಾದಂತಹ ವಚನ ಮಾಸ್ಟರ್. ನಮ್ಮ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ಮಹಾಸಂಕಲ್ಪಗಳು ಮಾಡಿದ್ದಾರೆ. ಧ್ಯಾನ ಜಗತ್ತು ಸಸ್ಯಹಾರ ಜಗತ್ತು ಎನ್ನುವಂಥದ್ದು. ಆ ಒಂದು ಸಸ್ಯಹಾರ ಜಗತ್ತಿಗೆ ಸ್ಫೂರ್ತಿದಾಯಕವಾಗಿರುವಂತಹ ವಚನ ಬಸವೇಶ್ವರರು ಆ ಒಂದು 12ನೇ ಶತಮಾನದಲ್ಲಿಯೇ ನಮ್ಮೆಲ್ಲರಿಗೂ ನೀಡಿದ್ದಾರೆ. ಇವತ್ತು ನಾನು ಒಂದು ಸಸ್ಯಹಾರ ಕುಟುಂಬದಲ್ಲಿ ಹುಟ್ಟಬೇಕಂತಂದ್ರೆ ಅಂದು ಬಸವೇಶ್ವರರು ಈ ಒಂದು ವಚನದ ಮುಖಾಂತರವಾಗಿ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಆ ಲಿಂಗಾಯತ ಧರ್ಮ ಅಥವಾ ವೀರಶೈವ ಧರ್ಮ, ಆ ಯಾವುದೇ ಧರ್ಮ ಆಗಿರ್ಬೋದು, ಈ ಒಂದು ವಚನದ ಒಂದು ಬೀಜಗಳ ನನ್ನ ಕುಟುಂಬ, ಆ ಕುಟುಂಬದಲ್ಲಿ ನಾನು ಬಂದಿರತಕ್ಕಂಥವ್ನು ನಾನು. ಅಂದರೆ ಈ ಒಂದು ಸಸ್ಯಾಹಾರ ಕುಟುಂಬವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅಂದು ಬಸವೇಶ್ವರರು ಹೇಳಿರ್ತಕ್ಕಂಥ ಈ ಒಂದು ಅದ್ಭುತವಾದಂತಹ ವಚನವೇ ಕಾರಣ ಇರಬಹುದೇನೋ. ಯಾಕಂದರೆ ನನ್ನ ಕುಟುಂಬವೆಲ್ಲವೂ ಸಸ್ಯಾಹಾರ ಕುಟುಂಬವೇ. ಅಂತಹ ಒಂದು ಕುಟುಂಬದಲ್ಲಿ ನಾನು ಬಂದಿರತಕ್ಕಂಥವನು. ಇವತ್ತಿನ ನನ್ನ ಒಂದು ವಾಸ್ತವ ಅಂದಿನ ಆ 12ನೇ ಶತಮಾನದಲ್ಲಿ ಬಸವೇಶ್ವರರು ನೀಡಿರ್ತಕ್ಕಂಥ ಈ ಒಂದು ಅದ್ಭುತವಾದಂತಹ ವಚನದ ಒಂದು ಪ್ರತಿಫಲವೇ ನಾನೇನು ಅಂತ ಅನಿಸುತ್ತೆ ಒಂದೊಂದು ಸಾರಿ. ನಾವು ಧರ್ಮಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಧರ್ಮ ಅಂದರೆ ಏನು? ಧರ್ಮ ಅಂದರೆ ಆಚರಣೆ. ನಿನ್ನ ಒಂದು ಆಚರಣೆ ಯಾವ ರೀತಿ ಇರಬೇಕು ಅಂದರೆ, ಒಬ್ಬ ಮಹಾನ್ ವ್ಯಕ್ತಿ ಹೇಳ್ತಾರೆ, ಯಥೋ ಅಭ್ಯುದಯ ನಿಶ್ರೇಯಸ್ಸು ಸಿದ್ಧಿ ಸ ಧರ್ಮ ಅಂತ ಹೇಳ್ತಾರೆ. ನಿನ್ನ ಒಂದು ಆಚರಣೆ, ಆ ಆಚರಣೆ ಹೆಂಗಿರ್ಬೇಕಂದ್ರೆ ಯಥೋ ಅಭ್ಯುದಯ, ನೀನು ಮಾಡುವಂತಹ ಪ್ರತಿಯೊಂದು ಆಚರಣೆಯು ಆ ಆಚರಣೆ ಪ್ರಗತಿಯನ್ನು ಕಾಣಬೇಕು, ಕಲ್ಯಾಣವನ್ನು ಕಾಣಬೇಕು. ಯಥೋ ಅಭ್ಯುದಯ ನಿಶ್ರೇಯಸ್ಸು ಸಿದ್ಧಿ. ನಿಶ್ರೇಯಸ್ಸು ಅಂದರೆ ಮುಕ್ತಿ, ಮೋಕ್ಷ, ದುಃಖರಾಹಿತ್ಯ ಜೀವನ, ಇದನ್ನೆಲ್ಲ ಹೇಳ್ತಾರೆ. ನಿಶ್ರೇಯಸ್ಸು ಸಿದ್ಧಿ ಸ ಧರ್ಮ ಅಂದರೆ ಸರಿಯಾದಂತಹ ಧರ್ಮ ಅಂತ ಹೇಳ್ತಾರೆ. ನಿಜವಾದ ಧರ್ಮ ಯಾವುದು, ಸರಿಯಾದಂತಹ ಧರ್ಮ ಯಾವುದು ಅಂತಂದರೆ, ನೀನು ಏನಾದರೆ ಆಚರಣೆ ಮಾಡ್ತೀಯೋ ಆ ಆಚರಣೆಯಿಂದ ನಿನ್ನ ಒಂದು ಕಲ್ಯಾಣವೂ ಆಗಿರಬೇಕು. ಆ ಕಲ್ಯಾಣದ ಜೊತೆಗೆ ನಿನಗೆ ಮುಕ್ತಿ, ಮೋಕ್ಷ, ದುಃಖರಾಹಿತ್ಯವನ್ನು ಸಹ ನೀನು ಹೊಂದಿರಬೇಕು. ಆ ಹೊಂದಿರುವಂತಹ ಒಂದು ಆಚರಣೆಯನ್ನು ನೀನು ಮಾಡಬೇಕಂತ ಹೇಳ್ತಾರೆ ಆ ಮಹಾನ್ ಭಾವರು. ಅದೇ ರೀತಿ ಈ ಒಂದು ವಚನದಲ್ಲಿ ಸಹ ಬಸವೇಶ್ವರರು ನಮಗೆ ಹೇಳ್ತಾರೆ, ಧರ್ಮದ ಮೂಲ ಯಾವುದು ಅಂತಂದರೆ ದಯೆ ಅಂತ ಹೇಳ್ತಾರೆ, ಕರುಣೆ ಅಂತ ಹೇಳ್ತಾರೆ.
ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ. ಇವತ್ತು ನಾವು ನೋಡುವಂತಹ ಧರ್ಮಗಳು, ಕೇಳುವಂತಹ ಧರ್ಮಗಳು, ನಾನು ಹಿಂದೂ ಅಂತ ಹೇಳ್ಕೊಳ್ಳುವವನ ಒಂದು ಮೂಲ ಏನಾಗಿರಬೇಕು? ದಯೆ ಇರಬೇಕು, ಕರುಣೆ ಇರಬೇಕು. ನಾನು ಇಸ್ಲಾಮಿಕ್ ಅಂತ ಹೇಳ್ಕೊಳ್ಳುವಂತಹವನ ಒಂದು ಧರ್ಮ ಏನಿದೆಯಲ್ಲ, ಅವನ ಒಂದು ಮೂಲ ಏನಾಗಿರಬೇಕು? ದಯೆ ಮತ್ತು ಕರುಣೆಯಿಂದ ಇರಬೇಕು. ಯಾವುದೇ ಧರ್ಮ ತೆಗೆದುಕೊಳ್ಳಿ, ಅದು ಹಿಂದೂ ಧರ್ಮ ಆಗಿರ್ಬೋದು, ಇಸ್ಲಾಂ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು, ವೀರಶೈವ ಧರ್ಮ ಆಗಿರ್ಬೋದು, ಜೈನ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮ ಆಗಿರ್ಬೋದು, ಈ ಎಲ್ಲ ಈ ಭೂಮಿಯಲ್ಲಿ ಇರ್ತಕ್ಕಂಥ ನೂರಾರು ಧರ್ಮಗಳ ಒಂದು ಮೂಲ ದಯೆ ಮತ್ತು ಕರುಣೆ ಆಗಿರಬೇಕು ಎನ್ನುವಂತಹ ವಿಶೇಷವಾದಂತಹ ಜ್ಞಾನವನ್ನು ನೀಡ್ತಾ ಇದ್ದಾರೆ ಬಸವೇಶ್ವರರು. ದಯವಿಲ್ಲದ ಧರ್ಮ ಅದ್ಯಾವುದಯ್ಯ ಅಂತ ಕೇಳ್ತಾ ಇದ್ದಾರೆ, ನೇರವಾಗಿ ಕೇಳ್ತಾ ಇದ್ದಾರೆ. ನಾನು ಹಿಂದೂ ಅಂತ ತಿಳ್ಕೊಂಡು ನಾನು ಮಾಂಸಾಹಾರವನ್ನ ತಿಂತಾ ಇದ್ರೆ ನಾನು ಹಿಂದೂ ಅಲ್ಲ. ನಾನು ವೀರಶೈವ ಲಿಂಗಾಯತರಂತ ನಾವು ಹೇಳ್ಕೊಳ್ತಾ, ನನ್ನ ಧರ್ಮ ಅದಂತೆ ಹೇಳ್ಕೊಂತ ನಾನು ನನ್ನ ಒಂದು ಉದಾರ ಪೋಷಣೆಗಾಗಿ ಮಾಂಸಾಹಾರವನ್ನು ತಿಂತಾ ಇದ್ರೆ ನಾನು ವೀರಶೈವ ಧರ್ಮದವನಲ್ಲ, ಲಿಂಗಾಯತ ಧರ್ಮದವನಲ್ಲ. ನಾನು ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು ನಾನು ನಮ್ಮ ಸುತ್ತಮುತ್ತ ಇರುವಂತಹ ಆ ಪ್ರಾಣಿಗಳನ್ನು ಕೊಂದು ತಿಂದರೆ ನಾನು ನಿಜವಾದಂತಹ ಕ್ರಿಶ್ಚಿಯನ್ ಅಲ್ಲ. ಅದೇ ರೀತಿ ನಾನು ಮುಸ್ಲಿಂ ಅಂತ ಹೇಳ್ಕೊಳ್ಳುವಂಥವರು, ನನ್ನ ಧರ್ಮ ಇಸ್ಲಾಂ ಧರ್ಮ ಅಂತ ಹೇಳ್ಕೊಳ್ಳುವಂತಹವರು, ಅವರು ಸಹ ಮಾಂಸಾಹಾರವನ್ನು ತನ್ನ ಉದರ ಪೋಷಣೆಗಾಗಿ ತಿಂತಾ ಇದ್ದಾನಂತಂದ್ರೆ ಅವನು ನಿಜವಾದಂತಹ ಇಸ್ಲಾಮಕ್ಕೆ ಅಲ್ಲ. ಅಂದ್ರೆ ಸಕಲ ಧರ್ಮಗಳ ಮೂಲ ದಯೆ ಇರಬೇಕು, ಕರುಣೆ ಇರಬೇಕು ಎನ್ನುವಂತಹ ಮಾತನ್ನ ಬಸವೇಶ್ವರರು ಇಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ದಯವೇ ಧರ್ಮದ ಮೂಲವಯ್ಯ. ಯಾವುದೇ ಒಂದು ಧರ್ಮದ ಮೂಲ ಈ ಒಂದು ದಯೆ, ಕರುಣೆ, ಪ್ರೀತಿ, ಪ್ರೇಮ ಎನ್ನುವಂತಹ ಮಾತನ್ನ ಹೇಳ್ತಾರೆ. ದಯೆಯು ಬೇಕು ಸಕಲ ಪ್ರಾಣಿಗಳೆಲ್ಲಯೂ ಸಹ ಅಂತ ಹೇಳ್ತಾರೆ. ಎರಡನೇ ಸಾಲಿನಲ್ಲಿ ಹೇಳ್ತಾರೆ, ದಯೆ ಬೇಕು ಸಕಲ ಪ್ರಾಣಿಗಳೊಂದಿಗೆ. ಅಂದ್ರೆ ನಿನಗಿಂತಲೂ ಕೆಳಸ್ತರದಲ್ಲಿರುವಂತಹ 84 ಲಕ್ಷ ಜೀವರಾಶಿಗಳೊಂದಿಗೆ ನೀನು ದಯೆಯಿಂದ ಇರಬೇಕು, ಕರುಣೆಯಿಂದ ಇರಬೇಕು, ಅವುಗಳೊಂದಿಗೆ ಮಿತ್ರತ್ವದೊಂದಿಗೆ ಇರಬೇಕು. ಈ ಒಂದು ಭೂಮಿ ಮೇಲೆ ಪ್ರತಿದಿನ 3 ಲಕ್ಷ ಕೋಟಿ ಜೀವರಾಶಿಗಳು ಈ ಒಂದು ಮಾನವನ ದೇಹದ ಆಹಾರವಾಗಿ ಹೋಗ್ತಾ ಇದ್ದೇವೆ. 3 ಲಕ್ಷ ಕೋಟಿ ಜೀವರಾಶಿಗಳು. ಅಂದ್ರೆ ಈ ಭೂಮಿ ಮೇಲೆ ನಾವು ಎಷ್ಟು ಹಿಂಸೆಯನ್ನು ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಹಿಂಸೆ ಮಾಡ್ತಾ ಇದ್ರು ಕೂಡ ನಾವು ಏನನ್ಕಂತೀವಿ, ನಮ್ಮ ಧರ್ಮವೇ ಶ್ರೇಷ್ಠ, ನಿಮ್ಮ ಧರ್ಮವೇ ಶ್ರೇಷ್ಠ ಅನ್ನುವಂತಹ ಒಂದು ಭ್ರಮೆಯಲ್ಲಿದ್ದೀವಿ. ಯಾರ ಧರ್ಮ ಶ್ರೇಷ್ಠ? ನಿನ್ನ ಧರ್ಮದ ಮೂಲ ದಯೆ ಇರಬೇಕು, ಕರುಣೆ ಇರಬೇಕು, ಆವಾಗ ನಿನ್ನ ಧರ್ಮ ಶ್ರೇಷ್ಠ. ನಾವು ತೋರಿಸ್ತಾ ಇದ್ದೀವ? ಈ ಭೂಮಂಡಲದಲ್ಲಿ ಪ್ರತಿದಿನ 3 ಲಕ್ಷ ಜೀವರಾಶಿಗಳನ್ನು ಕೊಂದು ತಿಂತಾ ಇದ್ದಾನೆ ಈ ಮಾನವ. ಪ್ರತಿದಿನ 3 ಲಕ್ಷ ಕೋಟಿ ಜೀವರಾಶಿಗಳು ನಮ್ಮ ಒಂದು ಹೊಟ್ಟೆಗೆ ಆಹಾರ ಆಗ್ತಾ ಇದ್ದಾವೆ. ಅಷ್ಟು ಹಿಂಸೆಯನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮಲ್ಲಿ ದಯೆ ಇದೆಯಾ? ನಮ್ಮಲ್ಲಿ ಕರುಣೆ ಇದೆಯಾ? ಅಂತಹ ಧರ್ಮವೇ ಅಲ್ಲಂತ ಹೇಳ್ತಾ ಇದ್ದಾರೆ ಬಸವೇಶ್ವರರು. ನಿನ್ನಲ್ಲಿ ದಯೆ, ಕರುಣೆ ಇದೆ ಅಂದ್ರೆ ಅದೇ ಧರ್ಮ ಅಂತ ಹೇಳ್ತಾರೆ ಬಸವೇಶ್ವರರು. ದಯೆ ಬೇಕು ಸಕಲ ಎಲ್ಲರಲ್ಲಿಯೂ. ಆ ಜೀವಿಗಳೊಂದಿಗೆ ನಾವು ದಯೆಯಿಂದ, ಕರುಣೆಯಿಂದ ಅವುಗಳನ್ನು ಭಕ್ಷಣೆಯನ್ನು ಮಾಡಬಾರ್ದು, ಅವುಗಳ ಒಂದು ರಕ್ಷಣೆಯನ್ನು ಮಾಡಬೇಕು. ನಾವು ನಮ್ಮ ಆಹಾರಕ್ಕಾಗಿ ತಿನ್ನುವುದಲ್ಲ, ಅವುಗಳನ್ನು ಸಂರಕ್ಷಣೆ ಮಾಡಬೇಕು. ಮತ್ತೆ ಮತ್ತೊಂದು ಸಾಲಿನಲ್ಲಿ ಹೇಳ್ತಾರೆ, ಆ ಕೂಡಲ ಸಂಗಮ ದೇವ ನಮಗೆ ಒಲಿಬೇಕಂದ್ರೆ, ಅವರ ಒಂದು ಮೆಚ್ಚುಗೆಯನ್ನು ನಾವು ಗಳಿಸಬೇಕಂದ್ರೆ ನಮ್ಮಲ್ಲಿ ಇರಬೇಕಾಗಿರತಕ್ಕಂಥ ಲಕ್ಷಣ ಈ ಒಂದು ದಯೆ ಎನ್ನುವಂಥದ್ದು, ಕರುಣೆ ಎನ್ನುವಂಥದ್ದು. ನಾವು ಮಾಡುವಂತಹ ಪ್ರತಿಯೊಂದು ಆಚರಣೆಯೂ ಸಹ ಧರ್ಮವಾಗುತ್ತೆ. ಆ ಧರ್ಮದ ಒಂದು ಮೂಲ ಏನಾಗಬೇಕು? ದಯೆಯಿಂದ ಇರಬೇಕು, ಕರುಣೆಯಿಂದ ಇರಬೇಕು.
ಪರಸ್ಪರ ಮಿತ್ರತ್ವದಿಂದ ಇರಬೇಕು ಸಕಲ ಜೀವಿಗಳೊಂದಿಗೆ, ಮತ್ತು ನಮ್ಮ ಸುತ್ತಮುತ್ತ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳೊಂದಿಗೂ ಸಹ ನಾವು ಸ್ನೇಹಪೂರ್ವಕವಾಗಿರಬೇಕು. ಆವಾಗಲೇ ನಾವು ಸರಿಯಾದಂತಹ ಧರ್ಮದಲ್ಲಿ ಇದ್ದೇವೆ ಎನ್ನುವಂತಹ ಮಾತನ್ನು ನಾವು ಹೇಳ್ಬೋದು. ಆ ಸರಿಯಾದ ಧರ್ಮ ಯಾವ ರೀತಿ ಇರುತ್ತೆ? ನಮ್ಮ ಒಂದು ಕಲ್ಯಾಣವಾಗ್ತಾ ಇರುತ್ತೆ, ನಮ್ಮ ಒಂದು ಅಭಿವೃದ್ಧಿ ಆಗ್ತಾ ಇರ್ತತೆ, ಆತ್ಮ ಕಲ್ಯಾಣವಾಗ್ತಾ ಇರ್ತದೆ. ಆತ್ಮ ಯಾವಾಗಲೂ ಪುರೋಗಮನ ಸ್ಥಿತಿಯಲ್ಲಿರುತ್ತೆ. ಮತ್ತೆ ನಿನ್ನ ದುಃಖರಾಹಿತ್ಯ ಜೀವನವನ್ನು ಸಹ ಕೊಡುತ್ತೆ ಆ ಒಂದು ಧರ್ಮ. ಎಂತಹ ಧರ್ಮ? ಸಧರ್ಮ, ಸರಿಯಾದಂತಹ ಧರ್ಮ. ನಿನ್ನ ಧರ್ಮ ಸರಿಗಿದೆಯೋ ಸರಿ ಇಲ್ಲವೋ ಅಂತ ನಿನಗೆ ನೀನೇ ಪರೀಕ್ಷೆ ಮಾಡ್ಕೋಬೇಕು. ನಿನ್ನ ಜೊತೆಯಲ್ಲಿರುವಂತಹ ಪ್ರಾಣಿ ಕೋಟಿಗಳ ಮೇಲೆ ನೀನು ದಯೆ ಕರುಣೆ ತೋರಿಸಿಲ್ಲ ಅಂತಂದ್ರೆ ನೀನು ಅಧರ್ಮಯುತವಾಗಿದ್ದೀಯಾ ಅಂತ. ನಿನ್ನ ಸಕಲ ಕೋಟಿಗಳ ಜೀವರಾಶಿಗಳೊಂದಿಗೆ ದಯೆ ಕರುಣೆಯಿಂದ ಇದ್ದು ಅವುಗಳನ್ನು ಭಕ್ಷಣೆ ಮಾಡ್ದಂಗೆ ರಕ್ಷಣೆ ಮಾಡ್ತಾ ಇದ್ರೆ ನೀನು ಸರಿಯಾದಂತಹ ಧರ್ಮದಲ್ಲಿ ಇದ್ದೀಯಾ ಅಂತ ಅರ್ಥ. ಆ ಸರಿಯಾದ ಧರ್ಮದಿಂದಲೇ ನಿನ್ನ ಜೀವನ ಆನಂದವಾಗಿರುತ್ತೆ, ದುಃಖ ರಾಹಿತ್ಯವಾಗಿರುತ್ತೆ, ನೀನು ಮೋಕ್ಷಕ್ಕೆ ಅರ್ಹನಾಗ್ತೀಯ. ನಾವು ಧ್ಯಾನ ಮಾಡದೆ ಹೋದ್ರೂ ಚಿಂತೆ ಇಲ್ಲ, ಆದರೆ ಸಸ್ಯಹಾರಿಗಳು ಆಗ್ಬೇಕಂತ ಹೇಳ್ತಾ ಇದ್ದಾರೆ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು. ಎಲ್ಲಾ ಧರ್ಮಗಳಿಗಿಂತಲೂ ಶ್ರೇಷ್ಠವಾದಂತಹ ಧರ್ಮ ಅಹಿಂಸೋ ಪರಮೋ ಧರ್ಮ ಎನ್ನುವಂಥದ್ದು. ಅದನ್ನೇ ಬಸವೇಶ್ವರರು ಈ ಒಂದು ವಚನದ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ. ದಯ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿಲ್ಲದ ಧರ್ಮ ಅದ್ಯಾವುದಯ್ಯ ಎನ್ನುವಂತಹ ಮಾತನ್ನ. ಈ ಒಂದು ವಚನವನ್ನ ಎಷ್ಟೋ ಜನ ಆಚರಣೆ ಮಾಡಿ ಈ ವಚನವನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡು ಎಷ್ಟೋ ಜನ ಸಸ್ಯಹಾರಿಗಳಿದ್ದಾರೆ ಈ ಭೂಮಿ ಮೇಲೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೂ ಸಹ ಅವರ ಒಂದೊಂದು ಬುದ್ಧಿಗಳು ಒಂದೊಂದು ಸರಿ ಕೆಳಮಟ್ಟಕ್ಕೆ ಹೋದಾಗ ಹೊರಗಡೆ ಆ ಒಂದು ಮಾಂಸಾಹಾರವನ್ನು ತಿನ್ನುವಂಥವರು ಸಹ ಇದ್ದಾರೆ. ಒಟ್ಟಾರೆಯಾಗಿ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಬಸವೇಶ್ವರರು ಈ ಒಂದು ವಚನದ ಮುಖಾಂತರವಾಗಿ ನಮಗೆ ತಿಳಿಸುವುದು ಇಷ್ಟೇ. ಧರ್ಮದ ಮೂಲ ದಯೆ ಮತ್ತು ಕರುಣೆ ಎನ್ನುವಂಥದ್ದು. ಸರಿಯಾದಂತಹ ಧರ್ಮ, ಶ್ರೇಷ್ಠವಾದಂತಹ ಧರ್ಮದ ಮೂಲ ಈ ಒಂದು ದಯೆ ಕರುಣೆ ಎನ್ನುವಂಥದ್ದು. ಈ ದಯೆ ಕರುಣೆ ಅನ್ನುವಂಥದ್ದು ಯಾರ ಮೇಲೆ ತೋರಿಸ್ಬೇಕು ಅಂತಂದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಸಕಲ ಜೀವರಾಶಿಗಳೊಂದಿಗೆ ಅವುಗಳೊಂದಿಗೆ ಮಿತ್ರತ್ವದಿಂದ ಇರುವುದರ ಮುಖಾಂತರವಾಗಿ, ಅವುಗಳನ್ನು ರಕ್ಷಣೆ ಮಾಡುವುದರ ಮುಖಾಂತರವಾಗಿ ನಾವು ದಯೆ ಕರುಣೆ ಮತ್ತು ಪ್ರೀತಿಯನ್ನು ತೋರಿಸಬೇಕು. ಅದೇ ನಿಜವಾದಂತಹ ಧರ್ಮ. ಆ ಒಂದು ದಯೆ ಕರುಣೆ ಯಾಕೆ ತೋರಿಸ್ಬೇಕು ಅಂದ್ರೆ ನಮಗೋಸ್ಕರವೇ. ಯಾಕಂದ್ರೆ ನಾವು ಕೂಡ ಈ ಮಾನವ ಜನ್ಮ ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಆ 84 ಲಕ್ಷ ಜೀವರಾಶಿಗಳ ಜನ್ಮಗಳನ್ನು ತೆಗೆದುಕೊಂಡು ಬಂದಿದ್ದೇವೆ. ಅಲ್ಲಿರುವವರು ನಾವೇ, ಆ ಜೀವರಾಶಿಗಳಲ್ಲಿ ಇರುವವರು ನಾವೇ, ಮತ್ತೆ ಈ ಮಾನವ ಶರೀರದಲ್ಲಿ ಇರುವವರು ನಾವೇ. ಇಲ್ಲಿರುವಂತಹ ಆತ್ಮ ಪದಾರ್ಥವೂ ಒಂದೇ, ಆ ಜೀವರಾಶಿಗಳಲ್ಲಿರುವಂತಹ ಆತ್ಮ ಪದಾರ್ಥವೂ ಒಂದೇ. ಈ ಸತ್ಯ ಗೊತ್ತಾಗಬೇಕು ಅಷ್ಟೇ. ಈ ಸತ್ಯ, ಪರಮಸತ್ಯ ಗೊತ್ತಾದ ತಕ್ಷಣ ಆಟೋಮೆಟಿಕ್ ಆಗಿ ಅವನು ಆ ಒಂದು ಹಿಂಸೆಯನ್ನು ಬಿಡ್ತಾನೆ. ಓಹೋ, ಇದು ನನ್ನ ಧರ್ಮವಲ್ಲ ಅಂತ ತಿಳ್ಕೊಂತಾನೆ. ಆಗ ಆ ಪ್ರಾಣಿಗಳ ಮೇಲೆ ಕರುಣೆಯನ್ನು ತೋರಿಸ್ತಾನೆ, ದಯೆಯನ್ನು ತೋರಿಸ್ತಾನೆ, ಅವುಗಳನ್ನು ರಕ್ಷಣೆಯನ್ನು ಮಾಡ್ತಾನೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ವತಿಯಿಂದ ನಾವು ಸಸ್ಯಾಹಾರ ಜಾಥಗಳನ್ನು ಮಾಡುವುದರ ಮುಖಾಂತರವಾಗಿ ಈ ಸಸ್ಯಾಹಾರದ ಮಹತ್ವದ ಬಗ್ಗೆ, ಪ್ರಾಣಿಗಳನ್ನು ರಕ್ಷಣೆ ಮಾಡುವಂತಹ ಒಂದು ಜಾಗೃತಿಯನ್ನು ಯಥೇಚ್ಛವಾಗಿ ಸಸ್ಯಾಹಾರ ರ್ಯಾಲಿಗಳನ್ನು ಮಾಡುವುದರ ಮುಖಾಂತರವಾಗಿ ನಾವು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಬಳ್ಳಾರಿ ನಗರದಲ್ಲಿ ಎಷ್ಟು ಸಸ್ಯಾಹಾರ ಜಾಥಾ ಕಾರ್ಯಕ್ರಮಗಳಾಗಿದೆಯೋ ಲೆಕ್ಕೇ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್.
ನಮ್ಮ ಬಳ್ಳಾರಿ ಸುತ್ತಮುತ್ತ ಇರುವಂತಹ ಕೆಲವೊಂದು ಗ್ರಾಮಗಳಲ್ಲಿ, ಮುಖ್ಯವಾಗಿ ಅಂದ್ರಾಳ ಎನ್ನುವಂತಹ ಒಂದು ಗ್ರಾಮ, ಸಂಗನಕಲ್ಲು ಎನ್ನುವಂತಹ ಒಂದು ಗ್ರಾಮ, ಗುಗ್ಗರಟ್ಟಿ ಎನ್ನುವಂತಹ ಗ್ರಾಮದಲ್ಲಿ ಎಷ್ಟೋ ಜನ ಮಾಂಸಾಹಾರಿಗಳೆಲ್ಲರೂ ಸಸ್ಯಾಹಾರಿಗಳಾಗಿ ಬದಲಾಗಿದ್ದಾರೆ. ಕಾರಣ ಪತ್ರಿಜಿಯವರ ಮಹಾಸಂಕಲ್ಪ. ಆ ಮಹಾಸಂಕಲ್ಪದಲ್ಲಿ ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಬಾಯಿ ತೆಗೆದರೆ ಧ್ಯಾನದ ಬಗ್ಗೆ ಮತ್ತು ಸಸ್ಯಾಹಾರದ ಬಗ್ಗೆನೇ ಹೇಳ್ತಾರೆ. ಇದು ನಿಜವಾದಂತಹ ಧರ್ಮ. ಪಿರಮಿಡ್ ಮಾಸ್ಟರ್ ಏನಾದರೆ ಆಚರಣೆ ಮಾಡ್ತಾ ಇದ್ದಾನಲ್ಲೋ ಅದೇ ಧರ್ಮ, ಶ್ರೇಷ್ಠವಾದಂತಹ ಧರ್ಮ. ಪಿರಮಿಡ್ ಮಾಸ್ಟರ್ ಏನ್ ಮಾಡ್ತಾ ಇದ್ದಾನೆ? ಧ್ಯಾನ ಧರ್ಮದಲ್ಲಿ ಇರ್ತಾನೆ, ಮತ್ತೆ ಅಹಿಂಸಾ ಧರ್ಮದಲ್ಲೂ ಸಹ ಇರ್ತಾನೆ. ಇವನಿಗಿಂತಲೂ ಶ್ರೇಷ್ಠವಾದವನು ಯಾರಿದ್ದಾರೆ ಅಂತೇಳಿ ನಾವು ನಮ್ಮನ್ನು ನಾವೇ ಹೊಗಳ್ಕೋಬಾರ್ದು ಏನ್ ಮೇಡಮ್. ಆದ್ರೆ ನಾವು ಶ್ರೇಷ್ಠರೇ ಅಂತ ಅನ್ಕೋಬೇಕು. ಮತ್ತೆ ಶ್ರೇಷ್ಠರಲ್ಲ ಅನ್ಕೊಂಡ್ರೂ ಮತ್ತೆ ನಮ್ಮನ್ನು ನಾವು ಕೀಳಾಗಿ ಕಂಡಂಗಾಗತ್ತೆ. ನಮ್ಮನ್ನು ನಾವು ಹೊಗಳ್ಕೋಬಾರ್ದು ಮತ್ತೆ ಕೀಳಾಗಿನೂ ನೋಡಬಾರ್ದು. ಆದ್ರೆ ಸಮಾನ ದೃಷ್ಟಿಯಲ್ಲಿ ಮಧ್ಯ ಮಾರ್ಗದಲ್ಲಿ ನಾವು ಧ್ಯಾನ ಧರ್ಮದಲ್ಲಿ ಇರ್ತೀವಿ, ಮತ್ತೆ ಅಹಿಂಸಾ ಧರ್ಮದಲ್ಲಿ ಇರ್ತೀವಿ. ನಾವು ಇಡೀ ಪ್ರಪಂಚಕ್ಕೆ ಒಬ್ಬ ಬಸವೇಶ್ವರ ತರ ಆದರ್ಶ ಪುರುಷರಾಗಿರ್ತೀವಿ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಮಾಸ್ಟರ್. ಒಬ್ಬ ಸರ್ವಜ್ಞನ ಒಬ್ಬ ಬಸವೇಶ್ವರ ತರನ, ಒಬ್ಬ ಜೀಸಸ್ ಕ್ರೈಸ್ತರ ನಾವು ಆದರ್ಶ ವ್ಯಕ್ತಿಗಳಾಗಿ ಇದೀವಿ ಕೂಡ. ಇವತ್ತು ನಮ್ಮ PMC ಕನ್ನಡ ವಾಹಿನಿ ಇಂಥ ಒಂದು ಶ್ರೇಷ್ಠ ವ್ಯಕ್ತಿಗಳ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನೆಲ್ಲ ಪ್ರಚಾರ ಮಾಡೋದ್ರ ಮುಖಾಂತರವಾಗಿ ಆ ಒಂದು ಉನ್ನತ ಮಟ್ಟದಲ್ಲಿ ಈ ಒಂದು ವಾಹಿನಿ ನಿಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಒಟ್ಟಾರೆಯಾಗಿ ಮಾಸ್ಟರ್ಸ್, ಬಸವೇಶ್ವರರು ಈ ಒಂದು ಅದ್ಭುತವಾದಂತಹ ವಚನದ ಮುಖಾಂತರವಾಗಿ ನಮ್ಮೆಲ್ಲರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಹಿಂಸೆಯನ್ನು ಬಿಡಬೇಕು, ಹಂಸವನ್ನು ಹಿಡ್ಕೋಬೇಕು, ಪರಮ ಹಂಸಗಳಾಗಬೇಕು ಎನ್ನುವಂತಹ ಅದ್ಭುತವಾದಂತಹ ಮಾತನ್ನು ಬಸವೇಶ್ವರರು ಹೇಳ್ತಾ ಇದ್ದಾರೆ. ಈ ಒಂದು 3ನೇ ದಿನದ ಬಸವ ಸಪ್ತಾಹ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಈ ಒಂದು ವಚನವನ್ನು ಗಾಯನ ಮಾಡಿದಂತಹ ಶ್ರೀಮತಿ ಮಂಗಳಾ ಹೆಗಡೆ ಮೇಡಮ್ನವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.